ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಚೇವಾರು ಪಟ್ಲ 26ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಅಯ್ಯಪ್ಪ ದೀಪೋತ್ಸವ. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಚೇವಾರು ಪಟ್ಲ 26ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಅಯ್ಯಪ್ಪ ದೀಪೋತ್ಸವ ಹಾಗೂ ಗಣಪತಿ ಹವನ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಬ್ರಹ್ಮಶ್ರೀ ಉರ್ಮಿ ಶ್ರೀ ರಾಮಪ್ರಸಾದ್ ನಲ್ಲೂರಾಯ ಅವರ ನೇತೃತ್ವದಲ್ಲಿ ಡಿಸೆಂಬರ್ 25ರಂದು ನಡೆಯಿತು. ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅಯ್ಯಪ್ಪ ಸ್ವಾಮಿಯ ವಿಳಕ್ಕು ಮಹೋತ್ಸವ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಶ್ರೀ ಗುರುದತ್ತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಾಪುರ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಆಶೀರ್ವಚನ ನೀಡಿದರು. ಡೊಂಕು ಶರೀರದ ಗಂಟುಗಳಾದಿತ್ತ ನನ್ನ ಮಂಡೆಗೆ ದಾಲತ್ತೊಂದರೆ ಗೇನದ ದಿಂಜಿನಂಚಿನ ತರೆ ಅವು ಇನ್ನು ಸಮಾಜ ನಮ್ಮ ತುವಡೇನೆ ಗೇನದ ತರೆ ಇತ್ತಿನ ಯಾರಂದು ನಂಗೆ ಪ್ರೀತಿ ದಿಂಜಿನಂಚಿನ ಉಡಲಿತ್ತಿನಲ್ಲ ಯಾರಂದು ನಂಗೆ ಅಂಚ ಅಂದು ನೆಲ್ಲವಂತೆ ವಿಮರ್ಶವಂತ ದುಮ್ಮು ಪೋದಾನಾಗ ಮಾತನ್ನ ಕೇಳಿನಂಚಿನ ಕಿವೀತಿನಲ್ಲ ಯಾರಂದು ನಂಗೆ ಐದಲ ಬೊಕ್ಕದ ಪರೋಪಕಾರ ಮನ್ಪುನಂಚಿನ ಗುಣ ನಮಡ ಉಂಡು ಅಂದಣ ಮಲ್ಲ ಆಸ್ತಿ ನಂಕಾರಿಗೆ ಸಾಧ್ಯತೆ ಉಂಡು ಈ ಸಂದರ್ಭಡು ಪಂಡೊಂದು ತ್ಯಾಗ ಸೇವೆ ಅಂತ ಈ ಅಯ್ಯಪ್ಪನ ಒಂಜಿ ಅವತಾರದ ವಿಷಯ ತೋಂಡುಂದಾಂಡ ಒಂಜಿ ಆತ ತ್ಯಾಗದ ಜೀವನಡು ಸುಖ ಉಂಡು ಭೋಗದ ಬದುಕುಡು ಸುಖ ಇಜ್ಜಿನ ತೆರಿಪಾಯನಂಚಿನ ಪಾಠ ಈ ಅಯ್ಯಪ್ಪನ ಚರಿತ್ರೆ ನಂಗೆ ತೋಜು. ಸಾಯಂಕಾಲ 6 ಗಂಟೆಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಕಟೀಲು ಇವರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಿತು. ಇದೇ ವೇಳೆ ಕನಕಪ್ಪಾಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದಿಂದ ವಾದ್ಯಘೋಷಗಳೊಂದಿಗೆ ಪಾಲೆಕೊಂಬು ಮೆರವಣಿಗೆ ನಡೆಯಿತು.